ಕೇರಳದ ಖ್ಯಾತ ಉರಗತಜ್ಞ ಸ್ನೇಕ್ ಸುರೇಶ್ ನಿನ್ನೆ ಹಾವು ಹಿಡಿಯುವ ಸಂದರ್ಭ ಹಾವು ಕಚ್ಚಿ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಸ್ಥಿತಿ ಚಿಂತಾಜನಕವಾಗಿದೆ. ನಿನ್ನೆ ಕೊಟ್ಟಾಯಂನಲ್ಲಿ ಹಾವು ಹಿಡಿಯುತ್ತಿದ್ದ ವೇಳೆ ಕೋಪಗೊಂಡಿರುವಂತಹ ಹಾವು ಅವರ ತೊಡೆಗೆ ಕಚ್ಚಿದೆ. ಈ ಸಂದರ್ಭದಲ್ಲಿ ಅದು ಬಹಳ ದೊಡ್ಡ ಗಾತ್ರದ ಹಾವಾಗಿತ್ತು. ಅದನ್ನು ಹಿಡಿಯೋದಕ್ಕೆ ಹೋದಾಗ ಒಂದು ರೀತಿ ಬುಸುಗುಡ್ತಾನೆ ಇತ್ತು. ಆದರೆ ಹತ್ತಿರ ಸಮೀಪಿಸುತ್ತಿದ್ದಂತೆ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಹಾವು ನೇರವಾಗಿ ಅವರ ತೊಡೆಗೆ ಕಚ್ಚಿ ಅವರು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ರು. ಈಗ ಕೊಟ್ಟಾಯಂನಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು. ಅಲ್ಲಿಂದ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಆಸ್ಪತ್ರೆಯ ತಜ್ಞರು ಹೇಳುವ ಪ್ರಕಾರ ಇನ್ನೂ ಅವರ ಸ್ಥಿತಿ ಗಂಭೀರವಾಗಿ ಇದೆ. ಈವರೆಗೆ ಅದೆಷ್ಟೋ ಹಾವುಗಳನ್ನು ಹಿಡಿದವರು ಸ್ನೇಕ್ ಸುರೇಶ್. ಹಾವುಗಳ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಹೊಂದಿದವರು, ಹಾವುಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟವರು, ಕಾಳಿಂಗ ಸರ್ಪ ಇರ್ಬೋದು, ಯಾವುದೇ ವಿಷಪೂರಿತ ಹಾವುಗಳನ್ನು ಹಿಡಿಯುವವರು. ಆದರೆ ನಿನ್ನೆ ದಿನ ಅವರು ಹಾವು ಹಿಡಿಯೋ ಸಂದರ್ಭದಲ್ಲಿ ನೇರವಾಗಿ ಅವರ ತೊಡೆಗೆ ಹಾವು ಕಚ್ಚಿದೆ. ಅದೇ ರೀತಿಯಾಗಿ ಈಗಾಗಲೇ ಸುಮಾರು ಒಂದು 4-5 ಸಲ ಹಾವಿನ ಕಡಿತಕ್ಕೊಳಗಾಗಿದ್ದರು. ಆದರೂ ಹಾವುಗಳನ್ನು ಹಿಡಿಯೋದ್ರಲ್ಲಿ ಪ್ರಾಣಿಗಳ ಸಂರಕ್ಷಣೆ ವಿಚಾರದಲ್ಲಿ ಸುರೇಶ್ ಬಹಳಷ್ಟು ಮುತುವರ್ಜಿಯನ್ನು ವಹಿಸ್ತಿದ್ರು.